ಎಸ್ ಮೋದಿ ಅವರ 20 ಲಕ್ಷ ಕೋಟಿ ರೂಪಾಯಿ ಪ್ಯಾಕೇಜ್ ಘೋಷಣೆ ವಿಚಾರವಾಗಿ ಪುತ್ತೂರಿನಲ್ಲಿ ಶಾಸಕ ಸಂಜೀವ ಮಠಂದೂರು ಅವರು ಹೇಳಿಕೆಯನ್ನ ನೀಡಿರುವಂತದ್ದು. ಇದು ಗ್ರಾಮೀಣ ಭಾರತವನ್ನ ಅಭಿವೃದ್ಧಿಪಡಿಸುವಲ್ಲಿ ಸಹಾಯವಾಗಲಿದೆ. ಪುತ್ತೂರಿನಲ್ಲಿ ಕ್ಯಾಟಲ್ ಫೀಡ್ ಫ್ಯಾಕ್ಟರಿಯನ್ನ ತೆರೆಯುವ ಚಿಂತನೆ ನಮ್ಮ ಮುಂದಿದೆ ಅಂತ ಶಾಸಕರಾದಂತಹ ಸಂಜೀವ ಮಠಂದೂರು ಹೇಳಿರುವಂತದ್ದು. ಕೊರೋನಾ ಲಾಕ್ಡೌನ್ನಿಂದಾಗಿ ಭಾರತದ ಆರ್ಥಿಕತೆ ಮತ್ತು ಜನಜೀವನಕ್ಕೆ ಆದ ಹೊಡೆತವನ್ನ ನೀಗಿಸುವ ದೃಷ್ಟಿಯಿಂದಾಗಿ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು 20 ಲಕ್ಷ ರೂಪಾಯಿ ಕೋಟಿಯ ಪ್ಯಾಕೇಜ್ ಅನ್ನ ಭಾರತದ 130 ಕೋಟಿ ಜನರಿಗೆ ಸಹಾಯವಾಗುವ ರೀತಿಯಲ್ಲಿ ಮಾಡಿದ್ದಾರೆ. ಇದು ಹೊಸ ಉದ್ಯೋಗಗಳನ್ನ ಸೃಷ್ಟಿ ಮಾಡಿ ಗ್ರಾಮೀಣ ಭಾರತವನ್ನ ಅಭಿವೃದ್ಧಿಪಡಿಸುವಲ್ಲಿ ಸಹಾಯವಾಗಲಿದೆ. ಪುತ್ತೂರಿನಲ್ಲಿ ಕ್ಯಾಟಲ್ ಫೀಡ್ ಫ್ಯಾಕ್ಟರಿ ತೆರೆಯುವ ಚಿಂತನೆ ನಮ್ಮ ಮುಂದಿದೆ ಅಂತ ಶಾಸಕ ಸಂಜೀವ ಮಠಂದೂರು ಹೇಳಿರುವಂತದ್ದು. ಪ್ರಧಾನಿ ಸಂದೇಶದ ಬಳಿಕ ಬುಧವಾರದಂದು ಕೇಂದ್ರದ ಆರ್ಥಿಕ ಸಚಿವೆ ನಿರ್ಮಲಾ ಸೀತಾರಾಮನ್ ಕೂಡ ಮತ್ತು ರಾಜ್ಯ ಖಾತೆ ಸಚಿವರು 20 ಲಕ್ಷ ರೂಪಾಯಿ ಕೋಟಿಯನ್ನ ಯಾವ ಕ್ಷೇತ್ರಗಳಿಗೆ ಹಂಚಿಕೆ ಮಾಡಲಾಗಿದೆ ಎಂದು ದೇಶದ ಜನತೆಯ ಮುಂದಿಟ್ಟಿದ್ದ ಹಿನ್ನೆಲೆಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದಂತಹ ಶಾಸಕರು, ಪ್ರಧಾನಿಯವರ ಉದ್ದೇಶ ಸ್ವಾವಲಂಬಿ ಭಾರತ, ಆರ್ಥಿಕ ಚೈತನ್ಯವನ್ನ ನೀಡುವ ಕೆಲಸವಾಗಿದೆ. ಪ್ರಮುಖವಾಗಿ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿಗಾಗಿ 3 ಲಕ್ಷ ಕೋಟಿ ರೂಪಾಯಿಯನ್ನ ನೀಡಿದೆ. ವಿಶೇಷವಾಗಿ ಆರ್ಥಿಕವಾಗಿ ಉತ್ತೇಜನ ಕೊಡುವ ಮೀನುಗಾರಿಕೆ ಸಚಿವಾಲಯ ಪ್ರತ್ಯೇಕ ತೆರೆಯಲಾಗುತ್ತೆ. ಇನ್ಕಮ್ ಟ್ಯಾಕ್ಸ್ ಕಟ್ಟುವವರಿಗೂ ಸೌಲಭ್ಯ, ಇಂಡಸ್ಟ್ರಿಯಲ್ ನಿರ್ಮಾಣಕ್ಕೂ ಸಾಲದ ವ್ಯವಸ್ಥೆಯನ್ನ ಮಾಡಲಾಗಿದ್ದು, ಒಟ್ಟಿನಲ್ಲಿ ಉದ್ಯೋಗವನ್ನ ಸೃಷ್ಟಿ ಮಾಡಿ ಗ್ರಾಮೀಣ ಭಾರತವನ್ನ ಅಭಿವೃದ್ಧಿ ಮಾಡೋದು ಪ್ರಧಾನಿಯ ಉದ್ದೇಶವಾಗಿದೆ. ಕೊರೋನಾದಿಂದಾಗಿ ಆರ್ಥಿಕ ಸಂಕಷ್ಟಕ್ಕೆ ಪರಿಹಾರವನ್ನ ಕಂಡುಕೊಳ್ಳುವ ಕೆಲಸವನ್ನ ದೇಶದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಆರ್ಥಿಕ ಸಚಿವೆ ನಿರ್ಮಲಾ ಸೀತಾರಾಮನ್ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಕರ್ನಾಟಕ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರು ಕೂಡ ಒಂದಷ್ಟು ಪ್ಯಾಕೇಜ್ ಅನ್ನ ನೀಡಿದ್ದಾರೆ. ಮಧ್ಯಮ ವರ್ಗದ ಕೆಳಗಿನವರಿಗೆ, ರಿಕ್ಷಾ ಚಾಲಕರಿಗೆ, ಕಾರ್ಮಿಕರಿಗೆ, ಹೋಟೆಲ್ ಕಾರ್ಮಿಕರಿಗೆ, ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಬದುಕಿನ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಕೊರೋನಾದಿಂದಾಗಿ ಆರ್ಥಿಕ ಹಿನ್ನಡೆಯಾಗಿ ಜನಜೀವನ ಸ್ತಬ್ಧವಾದರೂ ಜನಜೀವನ ಮತ್ತೆ ಸಹಜ ಸ್ಥಿತಿಗೆ ತಂದು ಜನರ ದಿನನಿತ್ಯದ ಆಹಾರ ಬೇಡಿಕೆ, ಅವರ ಉದ್ಯೋಗಕ್ಕೆ ಸಂಬಂಧಿಸಿದ ವಿಚಾರಕ್ಕೆ ಒತ್ತು ಕೊಟ್ಟು ಭಾರತಕ್ಕೆ ಪರಿವರ್ತನೆಯನ್ನ ತರುವ ಮೂಲಕ ಒಂದು ಸ್ವಾಭಿಮಾನಿ ಸ್ವಾವಲಂಬಿ ಭಾರತವನ್ನ ರೂಪಿಸುವ ಕೆಲಸ ದೇಶದ ಪ್ರಧಾನಿ ಮಾಡಿದ್ದಾರೆ ಅನ್ನುವಂತಹ ಒಂದು ಹೇಳಿಕೆಯನ್ನ ಪುತ್ತೂರು ಶಾಸಕರಾದಂತಹ ಸಂಜೀವ ಮಠಂದೂರು ಹೇಳಿರುವಂತದ್ದು. ನಿನ್ನೆ ದಿವಸ 20 ಲಕ್ಷ ಕೋಟಿಯ ಒಂದು ಪ್ಯಾಕೇಜ್ ಅನ್ನು ಭಾರತದ 130 ಕೋಟಿ ಜನರಿಗೆ ಸಮರ್ಪಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅದರ ಮುಂದುವರಿದ ಭಾಗವಾಗಿ ಇವತ್ತು ಈ ದೇಶದ ಹಣಕಾಸು ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಮತ್ತು ರಾಜ್ಯ ಖಾತೆ ಸಚಿವರು ಇವತ್ತು ಆ 20 ಲಕ್ಷ ಕೋಟಿ ಸಹಾಯ ಅನುದಾನ ಯಾವ ಕ್ಷೇತ್ರಗಳಿಗೆ ಅದನ್ನು ಹಂಚಿಕೆ ಮಾಡಲಾಗಿದೆ ಅನ್ನೋ ಬಗ್ಗೆ ಇವತ್ತು ವಿವರವಾಗಿ ಈ ದೇಶದ ಜನತೆಯ ಮುಂದಿಟ್ಟಿದ್ದಾರೆ. ಇವತ್ತು ದೇಶದ ಪ್ರಧಾನಿಯವರ ಉದ್ದೇಶ ಸ್ವಾವಲಂಬಿ ಭಾರತ. ಆ ಸ್ವಾವಲಂಬಿ ಭಾರತಕ್ಕೆ ಆರ್ಥಿಕ ಚೈತನ್ಯವನ್ನು ನೀಡುವಂಥ ಕೆಲಸ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಸಣ್ಣ ಕೈಗಾರಿಕೆಗಳು. ಈ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿಗಾಗಿ ಇವತ್ತು 3 ಲಕ್ಷ ಕೋಟಿ ಸಾಲವನ್ನು 4 ವರ್ಷದ ಅವಧಿಗೆ ಯಾರ್ಯಾರು ಸಣ್ಣ ಕೈಗಾರಿಕೆಗಳನ್ನು ಆರಂಭ ಮಾಡ್ತಾರೋ ಅವರು ಕೊಡುವಂಥ ಸಂಗತಿಯನ್ನು ಮಾಡಿದ್ದಾರೆ. ವಿಶೇಷವಾಗಿ ಇವತ್ತು ಆರ್ಥಿಕತೆಗೆ ಉತ್ತೇಜನ ಕೊಡುವಂಥ ಮೀನುಗಾರಿಕೆ, ಇದಕ್ಕಾಗಿ ಮೀನುಗಾರಿಕಾ ಸಚಿವಾಲಯವನ್ನು ಪ್ರತ್ಯೇಕವಾಗಿ ಮಾಡುವ ಮುಖಾಂತರ ದೇಶದಲ್ಲಿ ಆ ಮೀನುಗಾರಿಕೆಗೂ ಪ್ರೋತ್ಸಾಹ ಕೊಡುವಂಥ ಸಂಗತಿಯನ್ನು ಮಾಡಿದ್ದಾರೆ. ಇವತ್ತು ಬಡವರಿಗೆ, ವಿಶೇಷವಾಗಿ ಆರ್ಥಿಕವಾಗಿ ಹಿಂದುಳಿದಂಥ ಗ್ರಾಮೀಣ ಭಾಗದಲ್ಲಿರುವಂಥ ಜನ ಇವತ್ತು ಜನ್ಧನ್ ಖಾತೆಯನ್ನು ಮಾಡಿ ಅದರ ಮುಖಾಂತರ ಒಂದಷ್ಟು ಉಳಿತಾಯವನ್ನು ಮಾಡುವಂಥ ಸಂಗತಿ ಮಾಡಿದ್ದಾರೆ. ಅಂಥ ಬಡವರ 41 ಕೋಟಿ ಬ್ಯಾಂಕ್ ಖಾತೆಗೆ ಹಣ ಜಮಾವಣೆ ಮಾಡುವಂಥ ಸಂಗತಿಯನ್ನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಇನ್ಕಮ್ ಟ್ಯಾಕ್ಸ್ ಕಟ್ಟುವಂಥ ಯಾರು ಒಂದಷ್ಟು ನಮ್ಮ ಮಧ್ಯಮ ವರ್ಗದ ಜನರಿದ್ದಾರೆ, ಇವರಿಗೆ 18,000 ಕೋಟಿ ಇನ್ಕಮ್ ಟ್ಯಾಕ್ಸ್ ರಿಬೇಟನ್ನು ಕೊಡುವಂಥ ಸಂಗತಿಯನ್ನು ಈ ದೇಶದ ಪ್ರಧಾನಿಯವರು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ಸಣ್ಣ ಕೈಗಾರಿಕೆಗಳಿಗೆ ಸಾಲ ಸೌಲಭ್ಯ 25,000 ಕೋಟಿ ಆ ಸಣ್ಣ ಕೈಗಾರಿಕೆಗಳಿಗೂ ಸಾಲ ಸೌಲಭ್ಯವನ್ನು ಕೊಡುವಂಥ ಸಂಗತಿಯನ್ನು ಮಾಡಿದ್ದಾರೆ. ಅದರಲ್ಲಿಯೂ 1 ವರ್ಷ ಆ ಸಾಲ ತೆಗೊಂಡಂಥ ಸಣ್ಣ ಕೈಗಾರಿಕೆಯ
ಇಂಡಸ್ಟ್ರಿಯಲಿಸ್ಟ್ 1 ವರ್ಷ ಯಾವುದೇ ಕಂತನ್ನು ಕಟ್ಟದೆ ಮುಂದಿನ ವರ್ಷದಲ್ಲಿ ಆ ಅಸಲು ಮತ್ತು ಬಡ್ಡಿ ಕಟ್ಟುವಂಥ ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ದಾರೆ.